ನಮಸ್ಕಾರ ಸ್ನೇಹಿತರೆ, ಕ್ಯೂರಿಯಸ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಚಾರವು ನಿಮಗೆ ಆಶ್ಚರ್ಯವನ್ನ ತರುವುದಂತೂ ಖಂಡಿತವೆನ್ನಬಹುದು. ಏನು ವಿಚಾರವಿರಬಹುದಪ್ಪ ಅಂತ ಯೋಚಿಸ್ತಿದ್ದೀರಾ? ಮ್ಯಾಟರ್ ಇಷ್ಟೇ, ವ್ಯಕ್ತಿಯೊಬ್ಬ ಬರೋಬ್ಬರಿ 47 ಮಕ್ಕಳಿಗೆ ಇದುವರೆಗೆ ತಂದೆಯಾಗಿದ್ದಾನಂತೆ. ಮೇಲಾಗಿ ಇನ್ನು 10 ಮಕ್ಕಳಿಗೆ ತಂದೆಯಾಗಲಿದ್ದಾನಂತೆ. ಅಬ್ಬ, ಏನಿದು ಭಯಂಕರವಾಗಿದೆ ಅಲ್ವೇ? ಸಂಚಿಕೆಯಲ್ಲಿ ಮುಂದೆ ಸಾಗುವುದಕ್ಕೂ ಮುನ್ನ ನೀವಿನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ತಪ್ಪದೆ ಒತ್ತಿ. ಸ್ನೇಹಿತರೆ, ಒಬ್ಬ ವ್ಯಕ್ತಿ 30 ವಯಸ್ಸಿನೊಳಗೆ ಹೆಚ್ಚು ಅಂದರೆ ಎಷ್ಟು ಮಕ್ಕಳಿಗೆ ತಂದೆಯಾಗಬಹುದು ಎಂಬುದು ಸಾಮಾನ್ಯವಾಗಿ ಮೂಡುವಂತಹ ಪ್ರಶ್ನೆ. ಈಗಿನ ಕಾಲದಲ್ಲಿ ಒಂದು ತಪ್ಪಿದರೆ 2 ಮಕ್ಕಳಿಗೆ ಕೊನೆಯಾಗಿ ಬಿಡುವುದು. ಒಂದು 15 ವರ್ಷಗಳ ಹಿಂದೆಯಾದ್ರೆ 4 ಮಕ್ಕಳನ್ನೇ ಹಡೆಯುತ್ತಿದ್ರು. ಇನ್ನು 35ರಿಂದ 45 ವರ್ಷಗಳ ಹಿಂದೆ ಸರಿದ್ರೆ 1 ಡಜನ್ ಮಕ್ಕಳು ಕುಟುಂಬವೊಂದರಲ್ಲಿ ಕಾಣ ಸಿಗ್ತಾ ಇತ್ತು. ಆದ್ರೆ ಇಲ್ಲೊಬ್ಬ ವ್ಯಕ್ತಿ ಕೇವಲ ತನ್ನ 30 ವಯಸ್ಸಿನಲ್ಲೇ ಬರೋಬ್ಬರಿ 47 ಮಕ್ಕಳಿಗೆ ತಂದೆಯಾಗಿದ್ದಾನೆ. ಅಬ್ಬಾ, ಅದು ಹೇಗೆ ಎಂಬ ಕುತೂಹಲ ಈಗಂತೂ ನಿಮ್ಮಲ್ಲಿ ಕೊರೆಯಲಾರಂಭಿಸಿದೆ ಅಲ್ವೇ? ಅಮೆರಿಕದ ಕ್ಯಾಲಿಫೋರ್ನಿಯಾ ನಿವಾಸಿಯಾಗಿರುವ ಕೈಲಿ ಕೊಡ್ರೆಯೇ ಈ ಮಹಾನ್ ವ್ಯಕ್ತಿಯಾಗಿದ್ದಾನೆ. ಈತನ ವಯಸ್ಸು ಕೇವಲ 30 ವರ್ಷ. ಆದ್ರೆ ಆತ ಮಾಡಿದ ಸಾಧನೆ ಏನಂದ್ರೆ ಬರೋಬ್ಬರಿ 47 ಮಕ್ಕಳಿಗೆ ತಂದೆಯಾಗಿದ್ದಾನೆ. ಜೊತೆಗೆ ಇನ್ನು 10 ಮಕ್ಕಳಿಗೆ ತಂದೆಯಾಗಲಿದ್ದಾನೆ. ಇದೇ ಕಾರಣದಿಂದಾಗಿ ಆತ ತಾನು ಪ್ರೀತಿಸಿದಂತಹ ಹುಡುಗಿಯನ್ನು ಕಳೆದುಕೊಳ್ಬೇಕಾಯಿತು. ಅರೆ, ಈತ ತಂದೆಯಾಗುವುದಕ್ಕೂ ಹುಡುಗಿಯನ್ನ ಪ್ರೀತಿಸುವುದಕ್ಕೂ ಇರುವಂತಹ ಸಂಬಂಧವೇನೋ? ಇದೆ, ಸಂಬಂಧ ಇದೆ. ಕೊಡ್ರೆ 47 ಮಕ್ಕಳಿಗೆ ತಂದೆಯಾಗಿದ್ದಾನೆ ಎಂದ ಮಾತ್ರಕ್ಕೆ ಎಲ್ಲರೊಂದಿಗೆ ದೈಹಿಕ ಸಂಪರ್ಕದಿಂದ ಅಲ್ಲ. ಕೊಡ್ರೆ ತನ್ನ ವೀರ್ಯವನ್ನ ಮಗು ಬಯಸುವಂತಹ ಮಹಿಳೆಯರಿಗೆ ದಾನ ಮಾಡುತ್ತಾನಂತೆ. ಈ ಕಾರ್ಯ ಕಳೆದ 8 ವರ್ಷಗಳಿಂದಲೂ ಮಾಡುತ್ತಾ ಬಂದಿದ್ದಾನೆ. ಈತನ ವೀರ್ಯವನ್ನ ಪಡೆಯಲು ಯುವತಿಯರು ತಾಮೊಂದು ಎಂದು ಮುಂದೆ ಬರುತ್ತಾರಂತೆ. ಇನ್ನು 10 ಮಂದಿ ಮಹಿಳೆಯರು ಈತನ ವೀರ್ಯದಿಂದಲೇ ಗರ್ಭವತಿಯಾಗಿದ್ದಾರಂತೆ. ಸ್ನೇಹಿತರೆ, ಈ ಕಾರ್ಯವೇ ಈಗ ಈತನ ಪ್ರೀತಿಗೆ ವೈಪರೀತ್ಯದ ಪರಿಣಾಮವನ್ನ ಬೀರಿದೆಯಂತೆ. ಈತನು ಪ್ರೀತಿಸ್ತಾ ಇದ್ದಂತಹ ಹುಡುಗಿ ಇದನ್ನ ವಿರೋಧಿಸುವುದರೊಂದಿಗೆ ಆತನನ್ನ ತೊರೆದಿದ್ದಾಳೆ. ಯಾವೊಬ್ಬ ಯುವತಿಯೋ ಈತನನ್ನ ಪ್ರೀತಿಸಲು ನಿರಾಕರಣೆ ಮಾಡ್ತಾ ಇದ್ದಾರಂತೆ. ಆದ್ರೆ ಯುವತಿಯರು ಈತನ ಬಳಿ ಬರುತ್ತಾರೆ, ಅದು ಕೂಡ ಕೇವಲ ಮಗು ಪಡೆಯುವುದಕ್ಕಾಗಿ ಮಾತ್ರವಾಗಿದೆ. ಪ್ರೀತಿ ನೀಡಲು ಅಲ್ಲವೆಂಬುದು ಕೇಲಿ ಕೊಡ್ರೆಯ ಅಳಲಾಗಿದೆ. ವಾಸ್ತವದಲ್ಲಿ ಅನೇಕ ಮಹಿಳೆಯರು ಕೇಲಿ ಕೊಡ್ರೆ ವಿರುದ್ಧ ಡೇಟಿಂಗ್ಗೆ ಹಾಗೂ ಲಿವಿಂಗ್ ಟುಗೆದರ್ ಸಂಬಂಧಕ್ಕಾಗಿ ಹಾತೊರೆಯುತ್ತಿದ್ದಾರಂತೆ. ಆದ್ರೆ ಆತನಿಗೆ ಅದು ಇಷ್ಟವಿಲ್ಲದೆ ಇರೋದ್ರಿಂದ ಮುಂದುವರೆಯಲಿಲ್ಲ ಎಂಬುದು ಕೇಲಿಯ ಅಭಿಪ್ರಾಯವಾಗಿದೆ. ಕೇಲಿ ಕಳೆದ 8 ವರ್ಷಗಳಿಂದ ವೀರ್ಯದಾನವನ್ನ ಮಾಡ್ತಾ ಇದ್ದು ಇದುವರೆಗೆ ಸುಮಾರು 1,500 ಮಹಿಳೆಯರಿಗೆ ಸಂಭೋಗದ ಮೂಲಕ ವೀರ್ಯವನ್ನ ನೀಡಿದ್ದಾನೆ. ಇನ್ನು ಅನೇಕ ಮಹಿಳೆಯರು ಆತನೊಂದಿಗೆ ಸಂಬಂಧಕ್ಕಾಗಿ ಪ್ರಸ್ತಾವನೆಯನ್ನ ಮುಂದಿಟ್ಟಿದ್ದು ಆತ ನಿರ್ಧಾರವನ್ನ ಪ್ರಕಟಿಸಿಲ್ಲ. ಕೇಲಿ ಕೊಡ್ರೆಗೆ ಶೀಘ್ರವೇ ಒಂದು ಸಂಗಾತಿ ದೊರೆಯಲೆಂದು ಹಾರೈಸೋಣ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಕುತೂಹಲಕಾರಿ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.